ಜಪಾನಿನ ಕ್ಯೂಸು ಪ್ರಾಂತ್ಯದಲ್ಲಿ ಸೊಂಪಾಗಿ ಬೆಳೆಯುವ ಮಿಯಾಕಜಿ ಮಾವಿನ ಹಣ್ಣು ಈಗ ಭಾರತದಲ್ಲಿ ಬೆಳೆಯುವ ಬೆಳಕನ್ನು ಬೀರಿದೆ. ಇತ್ತೀಚೆಗೆ ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ನಡೆದ ಕೃಷಿ ಮೇಳದಲ್ಲಿ ಮಿಯಾಕಜಿ ಮಾವಿನದೇ ಕತೆ. ಬೋಸಿ ಗ್ರಾಮದ ಸುಮನಬಾಯಿ ಗಾಯಕ್ವಾಡ್ ಈ ಹಣ್ಣನ್ನು ಯಶಸ್ವಿಯಾಗಿ ಬೆಳೆದು ಪ್ರದರ್ಶಿಸಿದ್ರು. ಜಪಾನಿನಲ್ಲಿ ಒಂದು ಮಾವಿನ ಹಣ್ಣು 8,000ದಿಂದ 2.5 ಲಕ್ಷದವರೆಗೂ ಮಾರಾಟವಾಗುತ್ತದಂತೆ. ಕೆಲವು ಸಿರಿವಂತ ದೇಶಗಳಿಗೆ ರಫ್ತು ಕೂಡ ಆಗುತ್ತದೆ. ಜಪಾನಿನಲ್ಲಿ ಈ ಮಾವಿನ ಹಣ್ಣನ್ನು ತೈಯೋನಾ ತಮಗೋ ಎಂದರೆ ನೇಸರನ ಮೊಟ್ಟೆ ಎಂದು ಕರೆಯುತ್ತಾರೆ. ಬಹು ಸಿಹಿ, ಕರಗುವ ರಸಭರಿತ ಈ ಹಣ್ಣಿನ ಕೆನ್ನೇರಳೆ ಬಣ್ಣ ಕೂಡ ಆಕರ್ಷಕ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಸಹಿತ ದೇಹಾರೋಗ್ಯದ ಖಜಾನೆ ಇರುವುದಾಗಿಯೂ ಹೇಳಲಾಗಿದೆ. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.